ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ, ನಮ್ಮದು ಹೊಸ ರುಚಿ ಯಾವಾಗಲೂ ನಿಮ್ಮದೇ ಆಗಿರುತ್ತೆ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಹಾಗೆಯೇ ಅಶ್ವಿನಿ ಹೇರ್ ಆಯಿಲ್. ಸೊ ನುಣುಪಾದ ಕೂದಲಿಗೆ ಬೇಕಾಗಿರುವಂಥದ್ದು ಅಂತ ಹೇಳಿದರೆ ಅಶ್ವಿನಿ ಹೇರ್ ಆಯಿಲ್, ರುಚಿಕರವಾದಂಥ ಖಾದ್ಯಗಳು ಬೇಕು ಅಂತ ಹೇಳಿದರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡ್ತಾ ಇದ್ದಾರೆ. ಅದರಲ್ಲೂ ಹೆಚ್ಚಾಗಿ ಈ ಜನ್ಮಾಷ್ಟಮಿಗೆ ಬೇಕಾಗಿರುವಂಥ ಖಾದ್ಯಗಳನ್ನು ಹೇಳ್ಕೊಡ್ತಾ ಇದ್ದಾರೆ. ಯಾವ ಅಡುಗೆ ಬನ್ನಿ ಕೇಳೋಣ. ಮೇಡಮ್, ಈಗ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಿ? ಈಗ ನಾನು ಕಿಚಡಿ ಅಂತ ಹೇಳಿ. ಕಿಚಡಿ ಇದು ಉಪವಾಸ ಟೈಮಲ್ಲಿ ಹೆಚ್ಚಾಗಿ ಮಾಡ್ತಾರೆ. ಯಾವ್ದ್ರದ್ದು ಕಿಚಡಿ ಮಾಡ್ತಾರೆ? ಅಕ್ಕಿಯಿಂದ ಸಹ ಮಾಡ್ತಾರೆ ಮತ್ತು ರವಾಯಿಂದ ಸಹ ಮಾಡ್ತಾರೆ, ಬೇಳೆ ಎಲ್ಲ ಹಾಕಿ. ನಾನೀಗ ಅಕ್ಕಿಯಿಂದ ಮಾಡೋದನ್ನೇ ತೋರಿಸ್ತಾ ಇದ್ದೇನೆ. ಇದು ಇಸ್ಕಾನ್ ಟೆಂಪಲ್ ಅಲ್ಲೆಲ್ಲ ಉಂಟಲ್ವಾ, ಪ್ರಸಾದಂ ರೂಪದಲ್ಲಿ ಕೊಡ್ತಾರೆ ಅವರು. ಓಕೆ ಓಕೆ. ಸೊ ಹೆಚ್ಚಾಗಿ ಕಿಚಡಿ ಅಂದಾಕ್ಷಣ ಈ ಉಪವಾಸಕ್ಕೇನೆ ಹೆಚ್ಚಾಗಿ ಬಳಸುವಂಥದ್ದು, ಆದ್ರೆ ಅದಕ್ಕೆ ಅಕ್ಕಿ ಬಳಸೋದಿಲ್ಲ. ಆದ್ರೆ ಈ ಜನ್ಮಾಷ್ಟಮಿಗೆ ಬೇಕಾಗಿರುವಂತ ಈ ಒಂದು ಪ್ರಸಾದದ ರೂಪದಲ್ಲಿ ಇದನ್ನ ಬಡಿಸ್ತಾರೆ. ಸೊ ಹಾಗಾದ್ರೆ ಈಗ ಕಿಚಡಿ ಹೇಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ? ಗ್ಯಾಸ್ ಆನ್ ಮಾಡಿ. ಆಯಿಲ್ ಹಾಕ್ಬೇಕಾ? ಆಯಿಲ್ ಬೇಡ, ನೀರು. ಓಕೆ. ಯೂಶುವಲಿ ಎಲ್ಲ ಆಯಿಲ್ ಇಂದ ಸ್ಟಾರ್ಟ್ ಮಾಡ್ತಾರೆ, ನೀರು ಹಾಕ್ತಾ ಇದ್ದೀರಿ. ಉಪ್ಪು ಹಾಕುವ, ರುಚಿಗೆ ತಕ್ಕಷ್ಟು. ಸೊ ಎಲ್ಲವೂ ಆ್ಯಕ್ಚುಲಿ ತರಕಾರಿಗಳನ್ನು ನೋಡ್ತಾ ಇದ್ದೀವಿ. ಆದರೆ ಬೇರೆ ಯಾವುದಾದ್ರೂ ನಾವು ಮಾಡುವಾಗ ಫಸ್ಟ್ ಆಯಿಲಲ್ಲಿ ಫ್ರೈ ಮಾಡ್ತೀವಿ. ಹೌದು, ಅದಂದರೆ ಇದು ಆದಮೇಲೆ ಮತ್ತೆ ಒಗ್ಗರಣೆ ಕೊಡುವ ನಾವು. ಹಾಗೆ ಇದು ಬೇಯಿಸಬೇಕಲ್ವ, ಹಾಗಾಗಿ ಅಕ್ಕಿಯನ್ನು ತಗೊಳ್ತಾ ಇದ್ದೇನೆ. ಅಂದರೆ ಇದು ಅಂದರೆ ಅಕ್ಕಿಯನ್ನು ನೆನೆಸಿಟ್ಟಿದ್ದು. ಹಾಗೆ ಇದು ಸಹ ಬೇಳೆ, ಕಡಲೆಬೇಳೆ, ಎಲ್ಲ ನೆನೆಸಿಟ್ಕೊಳ್ಬೇಕು 1-2 ಗಂಟೆ ತನಕ. ಕಡಲೆಬೇಳೆ, ಹೌದು. ಇದೆಲ್ಲವೂ ಕೂಡ ಸಮ ಪ್ರಮಾಣವಾ ಹೇಗೆ? ಹೌದು, ಅಂದರೆ ಅಕ್ಕಿ ಜಾಸ್ತಿ ಮತ್ತು ಬೇಳೆ ಮಾತ್ರ ಸಮ ಪ್ರಮಾಣ. ಇದು ಹೆಸರು ಬೇಳೆ. ಇದಕ್ಕೆ ನಾವು ಚಕ್ಕೆ, ಗರಂ ಮಸಾಲ ಮತ್ತೊಂದು 2 ಎಲೆ ಹಾಕುವ. ಸ್ವಲ್ಪ ನಮ್ಮದು ಅರುಣಾದವ್ರದ್ದು ಗರಂ ಮಸಾಲ ಪೌಡರ್. ಗರಂ ಮಸಾಲ ಪೌಡರ್ ಅದು ಹಾಕ್ತಾ ಇರುವಾಗಲೇ ಅದರ ಹತ್ರ ತಂದರೆ ಸಾಕು, ಅದರ ಅರೋಮ ಬರ್ಲಿಕ್ಕೆ ಶುರು ಆಗುತ್ತೆ. ಜೀರಿಗೆ ಪೌಡರ್. ನನಗೆ ಕೊತ್ತಂಬರಿ ಪೌಡರ್ ಬೇಕು. ಧನಿಯಾ ಪೌಡರ್. ಸೊ ಅರುಣಾ ಧನಿಯಾ ಪುಡಿ ಎಷ್ಟು ಹಾಕಲಿ? 1 ಟೀ ಸ್ಪೂನ್ ಅಷ್ಟಾ? ಟೇಬಲ್ ಸ್ಪೂನ್ ಬೇಡ, ಸಾಕು. ಟೀ ಸ್ಪೂನ್. ಮತ್ತು ಮೆಣಸಿನ ಹುಡಿ. ಸೊ ಅರುಣಾ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕಿದ್ರೂ ಕೂಡ ನಿಮಗೆ ಖಾರವೂ ಸಿಗುತ್ತೆ. ಹೌದು, ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಬಳಸುವಂಥದ್ದು ಬ್ಯಾಡಗೆ ಮೆಣಸು. ಹೌದು, ಬ್ಯಾಡಗೆ ಮೆಣಸು. ಇದಕ್ಕೆ ನಾವು ಎಲ್ಲ ತರಕಾರಿಯನ್ನು ಮಿಕ್ಸ್ ಮಾಡುವ. ಎಲ್ಲವೂ ಒಟ್ಟಿಗೆ ಹಾಕಿ ಒಟ್ಟಿಗೆ ಹಾಕಿ. ಕುಕ್ಕರ್ ಆಗಿದ್ರಿಂದ ಒಟ್ಟಿಗೆ ಹಾಕಿ ಬೇಯಿಸ್ಬೋದು. ಆಲೂಗಡ್ಡೆ, ಹೌದು, ಇದು ಪಂಪ್ಕಿನ್, ಕುಂಬಳಕಾಯಿ, ಕಾಲಿಫ್ಲವರ್. ಸೊ ತರಕಾರಿ ನಮಗೆ ಇಷ್ಟ ಪ್ರಕಾರವೇ ಹಾಕೊಳ್ಬೋದಾ ಹೇಗೆ? ತರಕಾರಿ ಅಂದಾಜಿಗೆ ನಾವು ಯೂಶುವಲಿ ಹಾಕ್ತೇವಲ್ಲ, ಸೇಮ್ ಅದೇ ಪ್ರೊಸೀಜರ್.
ಬಟಾಣಿ, ಕ್ಯಾರೆಟ್, ಸ್ವಲ್ಪ ಬೀನ್ಸ್, ಓಕೆ ಲಿಡ್ ಮುಚ್ಚುವ. ಸೊ ಇದಷ್ಟನ್ನು ಫಸ್ಟ್ ಬೇಯಿಸ್ಕೊಳ್ಬೇಕು. ಎಷ್ಟು ವಿಸಿಲ್ ಬರಬೇಕಾಗುತ್ತೆ? ಒಂದು 3 ವಿಸಿಲ್ ಸಾಕು. ಅಂದರೆ ಫೈನ್ ಒಂದು ಸ್ವಲ್ಪ ಬೇಯಬೇಕದು. ಅಂದರೆ ಇದು ಅನ್ನ ರೀತಿಯಲ್ಲಿ ಇರಬಾರ್ದು, ರೀತಿಯಲ್ಲಿ ಅಲ್ಲ, ಸ್ವಲ್ಪ ಸಾಫ್ಟ್ ಆಗಿ ತೊಂದರೆ ಇಲ್ಲ. ಈ ನಮ್ಮ ಬಿಸಿಬೇಳೆ ಬಾತ್ ಎಲ್ಲ ಬರುತ್ತೆ ಅಲ್ವಾ, ಆ ಟೈಪ್. ಓಕೆ ಓಕೆ. ಸೊ ಹಾಗಾಗಿ ಸ್ವಲ್ಪ ಇದು ಬಿಸಿಬೇಳೆ ಬಾತ್ ರೀತಿಯಲ್ಲೇ ಇದೆ. ಬೇಳೆ ಮಾತ್ರ ಚೇಂಜ್ ಇದಕ್ಕಷ್ಟೇ. ಸೊ ಇದು ಪೂಜೆಯ ನಂತರ, ಅಂದರೆ ಪೂಜೆ ಟೈಮಲ್ಲಿ ಇದು ಬಳಸುವಂಥದ್ದ ಅಥವಾ ಪೂಜೆ ನಂತರ, ಪೂಜೆ ಆದಮೇಲೆ ಬಳಸುವಂಥದ್ದು? ಈಗಲೇ ಬರ್ತಾ ಇದೆ, ಅಂದರೆ ಎಲ್ಲ ಕಡೆ ಅದರ ಒಂದು ಸ್ಟೀಮ್ ಹೋಗ್ತಾ ಇರೋ ಘಮ ಬರ್ತಾ ಇದೆ. ಸೊ ಸಿಂಪಲ್ ಏನೂ ಹಾಕಲಿಲ್ಲ, ಸಿಂಪಲ್ ಮಸಾಲಾಸ್ ಸ್ಟಿಲ್ ಒಳ್ಳೆ ಅರೋಮ ಬರ್ತಾ ಇದೆ. ಈ ದೇವಸ್ಥಾನದಲ್ಲಿ ಕೊಡುವ ಪ್ರಸಾದದ ಒಂದು ರುಚಿಯೇ ಅದು. ಮನೆಯಲ್ಲಿ ನಾವು ಎಷ್ಟು ಪ್ರಿಪೇರ್ ಮಾಡಿದ್ರು ಸಹ ಮಾಡ್ಲಿಕ್ಕೆ ಆಗಲ್ಲ, ಆ ರುಚಿ ಬರಲ್ಲ. ಖಂಡಿತವಾಗ್ಲೂ ಮನೇಲಿ ನಾವು ಇಷ್ಟೆಲ್ಲ ಹಾಕ್ತೀವಿ ಅದು ಇದು ಅಂತ ಹೇಳಿ. ಆದರೆ ಈ ಪೆಂಡಮಿಕ್ ನಮ್ಮದು ಸೀಸನಲ್ ಟೈಮಲ್ಲಿ ತುಂಬ ನಾವು ದೇವಸ್ಥಾನದ ಪ್ರಸಾದ ತಿನ್ನೋದೆಲ್ಲ ಮಿಸ್ ಮಾಡಿದ್ದೇವೆ. ಸೊ ಇವತ್ತು ಕೃಷ್ಣ ಪರಮಾತ್ಮ ಈಗ ಅದನ್ನು ಫುಲ್ ಸಾಲ್ವ್ ಮಾಡಲಿ, ಆ ಪ್ರಾಬ್ಲಮನ್ನು, ಎಲ್ಲರಿಗೂ ಆರೋಗ್ಯ ಚೆನ್ನಾಗಿ ಮಾಡಲಿ ಅಂತ ಕೇಳ್ಕೊಳ್ಬೇಕು. ಸೊ ಅದೇ ರೀತಿ ಪ್ರೀತಿಯಿಂದ ಮಾಡ್ತಾ ಇದ್ದೇವೆ. ಆಗಿದೆ, ಸ್ಟೀಮ್ ಬಿಟ್ಟಿದೆ. ಹೌದು, ತೆಗೆದ ತೆಗಿದೆ. ಓಹ್ ವಾ, ಅಂದರೆ ಇನ್ನೂ ಸಹ ಸಾಫ್ಟ್ ಆಗ್ಬೋದು ಇದು. ಹೌದು ಅಲ್ಲ, ಇದು ಕರೆಕ್ಟಾಗಿ ಬೆಂದಿದೆ ಮಾತ್ರ ಅಷ್ಟೇ. ಇನ್ನೂ ಅದನ್ನು ಸ್ವಲ್ಪ ಸಾಫ್ಟ್ ಬಿಸಿಬೇಳೆ ಬಾತ್ ಟೈಪ್ ಬೇಕು ಅಂದರೆ ಬೆಂದ ನಂತರ ಸ್ವಲ್ಪ ಬಿಸಿನೀರು ಹಾಕಿ ಕುದಿಸ್ಕೊಂಡ್ರೆ ಬರ್ಬೋದಲ್ಲ. ಸೊ ಈ ರೀತಿಯಾಗಿ ಇನ್ನೂ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಉದುರಾಗಿ. ನಾವು ಒಗ್ಗರಣೆ ಹಾಕೋ ತನಕ ಒಂದು ಆ ಸೈಡಲ್ಲಿ ಇಟ್ಬಿಡುವ ಇದು. ಓಕೆ ಓಕೆ. ಸೊ ಹಾಗಾದರೆ ಒಗ್ಗರಣೆ ಹಾಕೊಳ್ಳೋಕ್ಕಿದೆ ಈಗ. ನೀವಾಗಲೇ ಹೇಳಿದ್ರಿ ಕೊನೆಯಲ್ಲಿ ಒಗ್ಗರಣೆ ಹಾಕೊಳ್ಳೋದು ಅಂತ ಹೇಳಿ. ಎಣ್ಣೆ ಕೊಡಿ. ಸೊ ಯಾವುದೇ ಅಡುಗೆ ರುಚಿಕರವಾಗಿ ಬರಬೇಕು ಅಂತ ಹೇಳಿದರೆ ಬೆಸ್ಟ್ ಆಯಿಲ್ ಅಂತ ಹೇಳಿದರೆ ಅದುವೇ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ವಿಟಮಿನ್ ಎ, ಡಿ, ಇ ಆಯಿಲ್ ಹಾಕಬೇಕಾ? ಸ್ವಲ್ಪ ಹಾಕಬೇಕು. ಸಾಕು. ಎಣ್ಣೆ ಬಿಸಿಯಾಗಲಿ ಸರ್. ಬಿಸಿ ಆಯಿತು. ಓಕೆ. ಸಾಸಿವೆ, ಜೀರಿಗೆ, ಸ್ಲೋ ಮಾಡುವಾಗ ಸ್ವಲ್ಪ ಬಡೆ ಸೊಪ್ಪು. ಒಗ್ಗರಣೆಗೆ ಬಡೆ ಸೊಪ್ಪನ್ನು ಹಾಕ್ಕೊಳ್ತಾರೆ. ಸ್ವಲ್ಪ ಮೆಂತೆ, ಸ್ವಲ್ಪ ನಮ್ಮದು ಅರುಣದು ಟರ್ಮರಿಕ್ ಪೌಡರ್. ಇದು ಟರ್ಮರಿಕ್ ಪೌಡ್ರ್ ಇದು ಒಗ್ಗರಣೆಗೆ. ಸೊ ಅರುಣ ಅರಿಶಿನ ಪುಡಿ ಸಾಕಾ? ಸಾಕು. ಸ್ವಲ್ಪ ಹೀಂಗೆ ಹಾಕ್ತು. ಗ್ಯಾಸ್ ಆಫ್ ಮಾಡಿ. ಹಾಕೊಳ್ಳೋದಾ ಡೈರೆಕ್ಟ್ ಇದಕ್ಕೆ? ಹಾಕಿ. ಸೊ ಎಲ್ಲ ಪೌಷ್ಟಿಕಾಂಶ ಭರಿತವಾದಂಥ ಒಂದು ಕಿಚಡಿ. ಸೊ ತಯಾರಾಗಿದೆ. ಸರ್ವ್ ಮಾಡಿ. ಬಿಸಿಯಾದ ಕಿಚಡಿ ತಯಾರಾಗಿದೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಘಮ ಅಂತೂ ಸೂಪರ್ವಾಗಿ ಬರ್ತಾ ಇದೆ, ಒಳ್ಳೆ ಅರೋಮ್ಯಾಟಿಕ್. ಅದರಲ್ಲೂ ಮೇಲೆಯಿಂದ ಒಂದು ಒಗ್ಗರಣೆ ಹಾಕಿದ್ದಾರಲ್ಲ, ವಿವಿಧ ರೀತಿಯಾದಂಥ ಒಂದು ಸಾಸಿವೆ ಆಗಿರ್ಬೋದು, ಬಡೆಸೊಪ್ಪು ಒಗ್ಗರಣೆಗೆ ಹಾಕ್ತಾರೆ, ಈ ರೀತಿಯಾಗಿ ಹಾಕ್ತಾರೆ ಅಂತ ಗೊತ್ತಿರಲಿಲ್ಲ. ಒಳ್ಳೆ ಅರೋಮ ಬರ್ತಾ ಇದೆ, ವೆರಿ ಅರೋಮ್ಯಾಟಿಕ್. ಸೊ ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಕಿಚಡಿ ತಯಾರಿಸೋ ವಿಧಾನ: ಮೊದಲು ಕುಕ್ಕರ್ನಲ್ಲಿ ಸ್ವಲ್ಪ ನೀರು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು, ನೆನೆಸಿದ ಬೆಳ್ತಿಗೆ ಅಕ್ಕಿ 1 ಕಪ್ನಷ್ಟು, ನೆನೆಸಿದ ಕಡಲೆಬೇಳೆ ಅರ್ಧ ಕಪ್
ಹಾಗೂ ಹೆಸರು ಕಾಳು ಅರ್ಧ ಕಪ್, ಚಕ್ಕೆ, ಲವಂಗ, ಪತ್ತ, ಅರುಣಾ ಗರಂ ಮಸಾಲಾ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ, ಮೆಣಸಿನ ಪುಡಿ, ಆಲೂಗಡ್ಡೆಯ ಚೂರುಗಳು, ಕುಂಬಳಕಾಯಿ ಚೂರು, ಕಾಲಿಫ್ಲವರ್, ಬಟಾಣಿ, ಕ್ಯಾರೆಟ್, ಬೀನ್ಸ್ ಹಾಕಿ 2-3 ವಿಸಿಲ್ ಬರುವವರೆಗೂ ಬೇಯಿಸಿ. ಕೊನೆಯಲ್ಲಿ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಒಣಮೆಣಸು, ಬಡೆ ಸೊಪ್ಪು, ಮೆಂತೆ, ಅರುಣಾ ಅರಿಶಿನ ಪುಡಿ, ಹೀಂಗು ಹಾಕಿ ಒಗ್ಗರಣೆ ತಯಾರಿಸಿ ಅನ್ನಕ್ಕೆ ಸೇರಿಸಿ ಕಲಸಿಕೊಳ್ಳಿ. ಈಗ ರುಚಿಕರ ಹಾಗೂ ಆರೋಗ್ಯಭರಿತ ಕಿಚಡಿ ತಯಾರು. ಎಸ್ ಮೇಡಮ್, ಹಬ್ಬದ ಪ್ರಯುಕ್ತ 2 ರೆಸಿಪಿ ನಮಗೆ ರೆಡಿ ಮಾಡಿಕೊಟ್ಟಿದ್ದೀರಿ. ಸೊ ಅದಂತೂ ಬಿಸಿ ಇದೆ, ಇನ್ನೂ ಹಾಗೆ ಸ್ಟೀಮ್ ಬರ್ತಾ ಇದೆ. ಅಷ್ಟೊತ್ತು ಸ್ವೀಟ್ ತಗೊಳ್ಳಿ, ನೀವು ತಗೊಳ್ಳಿ. ಆ ಕಡಲೆ, ಕಪ್ಪು ಕಡಲೆಯಿಂದ ಮಾಡಿದ್ದು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಇನ್ನೂ ಯಾವುದರಿಂದ ಅಂತ ಹಾಗೆ ಇದು ಮಾಡ್ತಾ ಇದ್ದೀನಿ. ಯೂಶ್ವಲಿ ನೀವು ಹಾಗೆ ಕೊಟ್ಟರೆ ಇದು ಇಂಥದ್ದೇ ಲಡ್ಡು ಅಂತ ಹೇಳೋಕ್ಕಾಗಲ್ಲ. ಚೆನ್ನಾಗಿದೆ. ಅದು ಬೆಲ್ಲದ ಪಾಕನೇ ಇದಕ್ಕೆ ಸೂಕ್ತ. ಸಕ್ಕರೆ ಪಾಕ ಅಂದರೆ ಸೂಟ್ ಆಗೋದಿಲ್ಲ, ಬಟ್ ಬೆಲ್ಲದ ಪಾಕದಿಂದ ತುಂಬ ಚೆನ್ನಾಗಿದೆ. ಸೊ ತುಂಬಾ ಹೆಲ್ದಿ ಆಗಿರುವಂಥ, ಅಂದರೆ ಕಾಳುಗಳಿಂದ ಮಾಡಿದಂಥ ಒಂದು ಲಡ್ಡು, ತುಂಬ ಹೆಲ್ದಿ ಇದೆ. ಮಧ್ಯದಲ್ಲಿ ಆ ಒಂದು ಶೇಂಗಾ ಬೀಜ ಬೈಟ್, ಕೊಬ್ಬರಿ ತುಂಬ ಚೆನ್ನಾಗಿದೆ. ಸೊ ಇದಂತೂ ವೆರಿ ಇನ್ವೈಟಿಂಗ್. ಬನ್ನಿ ತಿನ್ನಿ ಅಂತ ಹೇಳಿ. ಸೊ ಪ್ರಸಾದ ಆ ಕಡೆಯಿಂದ ಹಸಿವಾಗಿರುವಾಗ ಪ್ರಸಾದ ಒಂದು ಬರ್ತಾ ಇದ್ರೆ ಇಷ್ಟ ಆಗ್ಬೋದು, ಬಿಸಿಬೇಳೆ ಟೈಪಲ್ಲಿ ಬರುತ್ತೆ. ಸೊ ನನಗೆ ಇಷ್ಟ ಅಂತ ಹೇಳಿದ್ದೆ. ವೆರಿ ನೈಸ್, ಒಳ್ಳೆ ನೆನಪಿದೆ ನಿಮಗೆ. ತಗೊಳ್ಳಿ, ಟೇಸ್ಟ್ ನೋಡಿ. ಸೊ ಪಂಪ್ಕಿನ್ ಹಾಕಿದ್ರಿ. ಯೂಶಲಿ ಪಂಪ್ಕಿನ್ ತಿನ್ನಲ್ಲ, ಬಟ್ ಇದರಲ್ಲಿ ಪಂಪ್ಕಿನ್ ಹುಡುಕ್ಬೇಕು, ಗೊತ್ತಾಗ್ತಾ ಇಲ್ಲ, ಬೆಂದಿರುತ್ತೆ. ಹೋಲ್ಸಮ್ ಮೀಲ್ ಅಂತ ಹೇಳ್ತಾರಲ್ಲ, ಇದಕ್ಕೆ ಸೈಡ್ಗೆ ಏನು ಅದು ಬೇಕು ಇದು ಬೇಕು ಏನು ಬೇಡ, ಪೂರ್ತಿಯಾಗಿ ಒಂದು ಫುಲ್ ಮೀಲ್ ಅದರಲ್ಲಿದೆ. ಅದರಲ್ಲಿ ಬೇಳೆ ಇದೆ, ತರಕಾರಿ ಇದೆ, ಅಕ್ಕಿ ಇದೆ, ಎಲ್ಲ ಪೌಷ್ಟಿಕಾಂಶ. ಅನ್ನ ಮಸಾಲೆ ಇದ್ರೆ ಆ ಒಂದು ಟೇಸ್ಟ್ ಬರುತ್ತೆ, ಬಟ್ ಎಲ್ಲ ಪೂರ್ತಿ ಪೌಷ್ಟಿಕಾಂಶ ಯುಕ್ತ ಒಂದು ಡಿಶ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ, ವೆರಿ ನೈಸ್. ಸೊ ಇದು ಕಿಚಡಿ. ನೀವು ಹೇಳಿದ್ರಿ ಇಸ್ಕಾನ್ ಅವರು ಹೆಚ್ಚಾಗಿ ಇದನ್ನು ಪ್ರಸಾದ ರೂಪದಲ್ಲಿ ಕೊಡ್ತಾರೆ ಅಂತೇಳಿ. ಅಂದರೆ ಪೂರ್ತಿ ದಿನ ಉಪವಾಸ ಇರುವಾಗ ಇಂಥ ಒಂದು ಪೌಷ್ಟಿಕಾಂಶ ಖಂಡಿತವಾಗ್ಲೂ ಅಗತ್ಯ ಇರುತ್ತೆ. ಹೌದು. ಸೊ ಅದರಲ್ಲಿ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಅದಕ್ಕೆ ಪೂರಕವಾಗಿರುವಂಥದ್ದು ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಹಿಡಿಸ್ತು. ಸೊ ಹಬ್ಬದ ದಿನ ಬಂದಿದ್ದೀರಿ. ಸೊ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ನಂಗೆ ತುಂಬ ಖುಷಿ ಆಯಿತು. ಅಂದರೆ ನಮ್ಮ ಟಿ ವಿಯಲ್ಲಿ ಬಂದು ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋ ರುಚಿ ಅಂತ ನಮಗೆ ಗೊತ್ತಿದೆ, ಆದರೂ ಒಂದು ಕೇಳಿದ್ದು ಹೇಗಾಗಿರುತ್ತೆ. ಯಾಕೆಂದರೆ ತುಂಬ ಸಮಯದ ನಂತರ ಬಂದ್ರಿ, ಆದರೆ ಹಬ್ಬದ ದಿನ ಒಂದು ಒಟ್ಟಿಗೆ ಸೇರ್ಕೊಂಡು ಅಡುಗೆ ಮಾಡೋದೇ ಒಂದು ತುಂಬ ಖುಷಿ. ಹಬ್ಬದ ದಿನ ಒಟ್ಟಿಗೆ ಸೇರ್ಕೊಂಡು ಅಡುಗೆ ಮಾಡೋದಾಗಿರಲಿ, ಅಥವಾ ಏನಾದರೂ ಒಂದು ಹಬ್ಬಕ್ಕೆ ಯಾರಾದರೂ ಮನೆಗೆ ನೆಂಟರು ಬಂದ್ರೆ ತುಂಬ ಖುಷಿ ಆಗುತ್ತೆ. ನೆಂಟರು ಬಂದರೆ ಹಾಗೆ ಖಾಲಿ ಕಳಿಸೋ ಹಾಗಿಲ್ಲ. ಸೊ ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಅವರ ವತಿಯಿಂದ 2 ಸ್ಟಾರ್ ರೈಸ್ ಭದ್ರಾವತಿ. ಸೊ ಅಲ್ಲಿ ಕುಚ್ಚಲಕ್ಕಿ ಬೆಳಿತಾರಂದ್ರೆ ತುಂಬಾ ಸಂತೋಷ ಪಡಬೇಕು. ಇದು ಉದುರಾಗಿ ಇರುವಂತ ಒಂದು ಬೆಳ್ತಿಗೆ ಇದು ಕುಚ್ಚಲಕ್ಕಿ. ಸೊ ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಮತ್ತೊಮ್ಮೆ ನಿಮಗೆ ಜನ್ಮಾಷ್ಟಮಿಯ ಶುಭಾಶಯಗಳು. ನಿಮಗೂ ಸಹ ಜನ್ಮಾಷ್ಟಮಿ ಶುಭಾಶಯಗಳು. ನಮ್ಮ ಟಿ.ವಿ ಎಲ್ಲ ಟೀಮ್ ವರ್ಕರ್ಸ್ನವರಿಗೆ ಸಹ ಥ್ಯಾಂಕ್ ಯು ಸೋ ಮಚ್. ಹಬ್ಬಕ್ಕೆ ಎಷ್ಟೇ ಭಕ್ಷ್ಯ ಇದ್ದರೂ ಸಾಲದು, ಇನ್ನಷ್ಟು ಬೇಕು ಅಂತಿರುತ್ತೆ. ಖಂಡಿತವಾಗ್ಲೂ ನಮ್ಮ ಅಡುಗೆ ಮನೆಯಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಕೂಡ ವಿಭಿನ್ನ ರೀತಿಯಾದಂಥ ಖಾದ್ಯಗಳನ್ನು ಹೇಳ್ಕೊಡ್ತಾ ಇದ್ದೀವಿ. ಇವತ್ತು 2 ಪ್ರಾತ್ಯಕ್ಷಿಕೆಯನ್ನು ನಾವು ನಿಮಗೆ ತೋರಿಸ್ಕೊಟ್ವಿ. ಖಂಡಿತವಾಗ್ಲೂ ಇದನ್ನು ತಯಾರಿಸಿ ಹಾಗೆಯೇ ನಿಮ್ಮ ಮನೆ ಮಂದಿಗೆಲ್ಲ ಕೂಡ ಇದನ್ನು ಬಡಿಸಿ. ಜನ್ಮಾಷ್ಟಮಿಯ ಮತ್ತೊಮ್ಮೆ ಶುಭಾಶಯಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಅಶ್ವಿನಿ ಹೇರ್ ಆಯಿಲ್. ನಮ್ಮ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ
ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.